ಶಕ್ತಿ ಚಿನ್ನ ನಮ್ಮ ನಗರಸಭೆ ಸದಸ್ಯರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಜೊತೆಯಲ್ಲಿ ದಿವಸಾಲೂ ಬಂದು ನಮ್ಮ ಕಚೇರಿಗೆ ಬಂದು, ಮೊನ್ನೆ ಕೂಡ ನಗರಸಭೆಯ ಅಲ್ಲಿ ಮೀಟಿಂಗ್ ಆಗುವಾಗ ಜನಪರ ಕಾಳಜಿಯಲ್ಲಿ ಒಂದಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದವರು. ಅವರನ್ನು ಇವತ್ತು ಈ ಭಾಗದ ಎಲ್ಲ ಜನರು ನೆಚ್ಚಿಕೊಂಡದ್ದನ್ನು ನಾವು ನೋಡಿದ್ದೇವೆ. ಯಾವತ್ತೂ ಕೂಡ ಅವರ ಪರವಾಗಿ ಅವರಿಗಾಗಿ ಏನು ಕೇಳಿದವರು ಅವರಲ್ಲ. ಮೊನ್ನೆ ನಗರಸಭೆಯಲ್ಲಿ ನಾವು ಮೀಟಿಂಗ್ ಮಾಡುವಾಗ ಕೂಡ ಆ ನೀರಿನ ವ್ಯವಸ್ಥೆ ಇರಲಿ, ಚರಂಡಿ ವ್ಯವಸ್ಥೆ ಇರಲಿ, ಮಹಾಲಿಂಗೇಶ್ವರ ದೇವಸ್ಥಾನದ ಕಾಮಗಾರಿ ಇರಲಿ, ಅಲ್ಲಿ ಆ ಶಾಲೆಯ ಕೆಲಸ ಇರಲಿ, ಮೊನ್ನೆಯಿಂದ ನನ್ನ ಮೀಟಿಂಗ್ ಆಗುವಾಗ ಹೇಳ್ತಾಯಿದ್ರು, ಸರ್ ಇಂಥ ಮೀಟಿಂಗ್ಗಳು ಯಾವತ್ತೂ ಆಗಲಿಲ್ಲ, ಈ ಥರ ಆದರೆ ನಗರ ಅಭಿವೃದ್ಧಿ ಆಗ್ತದೆ, ನಾನು ಜೊತೆಯಲ್ಲಿ ಕೆಲಸ ಮಾಡ್ತೀನಿ, ಆ ಶಾಲೆಯ ಅಲ್ಲಿ ತೊಂದರೆಗಳಿದೆ, ಆ ಬಿಲ್ಡಿಂಗನ್ನು ತೆಗೆಯೋದು, ಅದರ ಬಗ್ಗೆ ಯಾವಾಗಲೂ ಆ ನಗರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ದವರು, ಜನಪರ ಕಾಳಜಿಯಲ್ಲಿ ಕೆಲಸ ಮಾಡ್ತಾಯಿದ್ದವರು, ಯಾವಾಗೂ ಪರೋಪಕಾರಿ. ಏನಾದರೂ ಸಮಾಜದಲ್ಲಿ ಕಷ್ಟದಲ್ಲಿದ್ದರೆ ಅವರನ್ನು ಕರ್ಕೊಂಡು ಬಂದು ನಮ್ಮಲ್ಲಿ ಕೆಲಸ ಮಾಡಿಸುವಂಥವರು. ಅದಕ್ಕೆ ಬೊಬ್ಬೆ ಹಾಕಿ ಗಲಾಟೆ ಮಾಡಿ ಅವರನ್ನು ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದವರು. ಯಾರೂ ಕೂಡ ನೆನೆಸಿರಲಿಲ್ಲ ಅವರು ಈ ರೀತಿ ಒಂದು ಸಾವು ಬರ್ತದೆ ಅಂತ, ಯಾರೂ ಕೂಡ ನೆನೆಸಿರಲಿಲ್ಲ. ನನಗೂ ಕೂಡ ಇವತ್ತು ಬೆಳಿಗ್ಗೆ ಆಘಾತ ಆಗಿದೆ ಇವರ ಈ ಸಾವಿನ ಸುದ್ದಿ ಕೇಳಿ. ಇದು ಪಕ್ಷಕ್ಕೆ ಕೂಡ ಒಂದು ದೊಡ್ಡ ನಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ದೊಡ್ಡ ನಷ್ಟ. ಈ ಭಾಗದ ಸಮಾಜದ ಎಲ್ಲ ಬಾಂಧುಗಳು ಕೂಡ ಅವರನ್ನು ಸ್ವೀಕಾರ ಮಾಡಿದೆ. ಅವರನ್ನು ಯಾರೂ ಸೋಲಿಸಲಿಕ್ಕೆ ಆಗಲಿಲ್ಲ. ಪಕ್ಷದಿಂದ ಹೊರತು ಅವನು ವ್ಯಕ್ತಿಯಾಗಿ ಬೆಳೆದವರು, ಯಾರಿಗೂ ಸೋಲಿಸಲಿಕ್ಕೂ ಕೂಡ ಆಗಲಿಲ್ಲ. ಜನರಿಗೂ ನಷ್ಟ, ಪುತ್ತೂರಿಗೂ ನಷ್ಟ, ಪಕ್ಷಕ್ಕೂ ನಷ್ಟ. ವೈಯಕ್ತಿಕವಾಗಿ ಒಳ್ಳೆಯ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಸಾವಿನ ಬಗ್ಗೆ ನಾವು ಯಾರಿಗೂ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ನೋವು, ಅವರ ಕುಟುಂಬದವರ ನೋವನ್ನು ನಮ್ಮಿಂದ ಯಾವ ರೀತಿ ಅವರಿಗೆ ಸಾಂತ್ವನ ಹೇಳಬೇಕಂತ ಗೊತ್ತಿಲ್ಲ. ಅವರು ನಂಬಿರುವಂಥ ದೇವರು ಅವರಿಗೆ ಆ ನೋವನ್ನು ತಡೆಯುವಂಥ ಶಕ್ತಿ ಆ ದೇವರು ಕೊಡಲಿ. ಎಲ್ಲ ಭಾಗದವರು, ಎಲ್ಲ ಜನರು ಕೂಡ ನೊಂದಿದ್ದಾರೆ, ಪಕ್ಷ ಭೇದ ಮರೆತು ಜನ ನೊಂದಿದ್ದಾರೆ. ಅವರು ಸ್ವರ್ಗಸ್ಥರಾಗಲಿ, ಆ ನೋವನ್ನು ತಡೆಯುವಂಥ ಶಕ್ತಿ ಆ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ಒಂದು ಹಿರಿಯ ಕಾರ್ಯಕರ್ತ 4 ಬಾರಿ ಕೌನ್ಸಿಲರ್ ಆಗಿ ಸಮಾಜಕ್ಕೆ ಬಹಳಷ್ಟು ಕೆಲಸ ಮಾಡಿದಂಥ ಶಕ್ತಿ ಚಿನ್ನ ಸಡನ್ನಾಗಿ ತೀರ್ಕೊಂಡಿದ್ದಾರೆ. ನಿನ್ನೆ ನನ್ನ ಜೊತೆ ಅಲ್ಲಿ ನಾನೆಲ್ಲೋ ಹೋಟೆಲಲ್ಲಿ ಊಟ ಮಾಡಿ ನಮ್ಮ ಡ್ರೈವರನ್ನು ಕಾಯ್ತಿದ್ದೆ. ನನ್ನ ಜೊತೆ ತುಂಬ ಹೊತ್ತು ನಿಂತು ಮಗಳ ನೆಂಟರನ್ನೆಲ್ಲ ಪರಿಚಯ ಮಾಡಿಸಿ, ಜನವರಿ 1st ವೀಕಲ್ಲಿ ನನ್ನ ಮಗಳ ಮದುವೆ ಬರಬೇಕು, ಮೆಹಂದಿಗೆ ಬರಬೇಕು ಅಂತ ಎಲ್ಲ ಒತ್ತಾಯ ಮಾಡಿದಂಥ ಶಕ್ತಿ ಚಿನ್ನ ಇವತ್ತು ಈಗ ಯಾರನ್ನು ಹೇಳಿದ್ರಲ್ಲಿ ನಾನು ಆದರ್ಶದಲ್ಲಿ ಹೋಗಿ ನೋಡುವಾಗ ಫೋನ್ ಮಾಡಿ ಈಗ ಇಲ್ಲಿ ಬನ್ನಿ, ಇದಕ್ಕೆ ನಾನು 5 ನಿಮಿಷದಲ್ಲಿ ಮುಟ್ತೇನೆ ಅಂತ ಹೇಳಿದ್ರಂತೆ. ಅಂಥ ಒಂದು ಇದು ಸಡನ್ನಾಗಿ ತೀರಿದ್ದಾರೆ. ನಮಗೆ ಇದೊಂದು ದೊಡ್ಡ ನಷ್ಟ ನಮ್ಮ ಪಕ್ಷಕ್ಕೆ, ಜೊತೆಗೆ ಅವರ ಕುಟುಂಬಕ್ಕೂ. ಒಂದು ಮಗಳು ತುಂಬ ಗರ್ಭಿಣಿ, ಒಂದು ಮಗಳ ಮದುವೆ ನಿಶ್ಚಯ ಆಗಿದೆ, ಇತ್ತೀಚೆಗೆ ಪತ್ನಿ ತೀರ್ಕೊಂಡಿದ್ದಾರೆ. ಇದೆಲ್ಲ ಒಂದು ನೋವಿನ ವಿಷಯ. ಆದರೆ ವಿಧಿ ಕರೆಯುವಾಗ ಎಲ್ಲರೂ ಹೋಗುವಂಥದ್ದು ಇದ್ದದ್ದೇ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ, ಅವರ ಮಕ್ಕಳಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಕೊಡ್ತೇನೆ. ಶಕ್ತಿ ಚಿನ್ನರವರು ನಗರಸಭೆಯ ಸದಸ್ಯರಾಗಿ ಈ ಭಾಗದಲ್ಲಿ ಭಾಳ ಜನಪ್ರಿಯರಾದಂಥ ಓರ್ವ ಜನಪ್ರತಿನಿಧಿ. ಅವರನ್ನು ಪ್ರಥಮ ಬಾರಿಗೆ ನಗರಸಭೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟವನು ನಾನು. ಆ ಸಂದರ್ಭದಲ್ಲಿ ಭಾಳ ಪ್ರಚಂಡವಾದ ಮತಗಳಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದರು. ಆ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆ ಒಂದು ಕ್ಷೇತ್ರದಲ್ಲಿ ಅವರ ವಾರ್ಡಿನಲ್ಲಿ ಮಾಡಿ ಎಲ್ಲರ ಹೆಸರು ಜನಜನಿತರಾಗಿದ್ದರು. 2ನೇ ಬಾರಿಗೂ ಮತ್ತು 3ನೇ ಬಾರಿಗೂ ಚುನಾಯಿತರಾಗಿರುವಂಥದ್ದನ್ನು ನಾನು ಇವತ್ತು ಅವರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಅಂಥ ಒಂದು ವ್ಯಕ್ತಿ ಇವತ್ತು ಇತ್ತೀಚೆಗೆ ಕೆಲವು ಸಮಯಗಳ ಹಿಂದೆ ಅವರ ಪತ್ನಿಯನ್ನು ಕಳಕೊಂಡಿದ್ದರು. ಆ ನೋವು ಅವರಲ್ಲಿ ಕಾಡಿತ್ತು. ಮತ್ತು ಮಗಳು, 2 ಹೆಣ್ಣುಮಕ್ಕಳು.
ಒಂದು ಮಗಳಿಗೆ ಮದುವೆ ಆಗಿದೆ, ಇನ್ನೊಂದು ಮಗಳಿಗೆ ಮದುವೆಯಾಗಿ ನಿಶ್ಚಿತಾರ್ಥದ ಆಗಿ ಮದುವೆಯ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಸಮಾಜ ಸೇವಕನನ್ನು ನಾವು ಕಾಂಗ್ರೆಸ್ ಪಕ್ಷ ಮತ್ತು ನಾವು ಕಳ್ಕೊಂಡಿದ್ದೇವೆ. ಅವರು ಆ ಭಾಗದಲ್ಲಿ ಕೇವಲ ಪಕ್ಷದ ನೆಲೆಯಲ್ಲ, ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಅಂದರೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಅವರು ತನ್ನ ವಿಶೇಷತೆ ಅಂತೇಳಿದರೆ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂಥದ್ದು. ಹಾಗಾಗಿ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಮುಖ್ಯವಾಗಿ ಅವರಿಗೆ ಮಾಸಿಕವಾಗಿ ಸಿಗುವಂಥ ಗೌರವಧನವನ್ನು ಈ ತನಕ ಅವರು ಪಡಕೊಂಡಿಲ್ಲ. ಇದು ಭಾಳ ವಿಶೇಷ. ಅಂದರೆ ಅಂಥ ಇದರಲ್ಲೆಲ್ಲ ಸಣ್ಣ ಮತ್ತು ಭ್ರಷ್ಟಾಚಾರಕ್ಕೆ ಎಲ್ಲೂ ಅವಕಾಶಗಳಿಲ್ಲದೆ ಯಾವುದೇ ಸಂದರ್ಭದಲ್ಲೂ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದಂಥ ಒಂದು ವ್ಯಕ್ತಿ. ಹಾಗಾಗಿ ಶಕ್ತಿ ಸಿನ್ಹಾರವರು ನಮ್ಮ ನೆನಪಿನಲ್ಲಿ ಯಾವಾಗಲೂ ಇರುವಂಥ ವ್ಯಕ್ತಿ. ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರು ಮಾಡಿದ ಒಳ್ಳೆಯ ಕೆಲಸ ಅವರನ್ನು ಯಾವಾಗಲೂ ಅವರ ನೆನಪಿನಲ್ಲಿ ಇಡುವಂಥ ಒಂದು ವ್ಯಕ್ತಿ. ಹಾಗಾಗಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ. ಅವರ ಎರಡು ಹೆಣ್ಣು ಮಕ್ಕಳು, ಅವರಿಗೂ ಒಂದು ಧೈರ್ಯವನ್ನು ಎಲ್ಲರೂ ನಾವು ನೀಡಬೇಕಾಗಿದೆ. ಹಾಗಾಗಿ ಶಕ್ತಿ ಸಿನ್ಹಾ ಅವರಿಗೆ ನಾನು ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ನಮ್ಮ ಗೆಳೆಯರಾಗಿದ್ದಂಥ ಹಾಗೂ ನಗರ ಸದಸ್ಯರಾಗಿದ್ದಂಥ ಶಕ್ತಿ ಸಿನ್ಹಾರು ಇವತ್ತು ನಮ್ಮನ್ನಾಗಲಿದ್ದಾರೆ. ನಾವು 10-20 ವರ್ಷಗಳ ಹಿಂದೆ ಆವಾಗ ಶಕ್ತಿ ಸಿನ್ಹಾ ಪಕ್ಷದಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿರಲಿಲ್ಲ. ನಾವು ಅವರನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಉಳಿಸಿ, ಅದೇ ರೀತಿ ನಗರಸಭೆಗೆ ಚುನಾವಣೆಗೆ ಕೂಡ ನಿಲ್ಲುವ ಮುಖಾಂತರ ಅವರು ನಗರ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಅದರ ಮೊದಲು ಕೂಡ ಅವರು ನೆಲ್ಲಿಕಟ್ಟೆಗೆ ಅವರ ಹೆಂಡತಿ ಮನೆಗೆ ಬಂದು, ಬೆಂಗಳೂರಿನಲ್ಲೇ ಅವರ ಹೆಚ್ಚಿನ ಕಾರ್ಯವ್ಯಾಪ್ತಿ ಇದ್ದು ನೆಲ್ಲಿಕಟ್ಟೆಯಲ್ಲಿ ಬಂದು ಅಲ್ಲಿ ಆ ಹೆಂಡತಿ ಮನೆಯಲ್ಲಿ ಹೊಸ ಮನೆಯನ್ನು ಕಟ್ಟಿ ಒಳ್ಳೆಯ ರೀತಿಯಿಂದ ಜೀವನ ನಡೆಸ್ಕೊಂಡಿದ್ದರು. ಅದೇ ರೀತಿ ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಂದು ಮಾನವೀಯತೆ ಅವರಲ್ಲಿ ಭಾಳಷ್ಟು ಗುರುತಿಸುವಂಥ ಒಂದು ಮಾನವೀಯತೆ ಇತ್ತು. ಅದರ ಪ್ರಕಾರ ಅವರು ಜನರಿಗೆ ಸೇವೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಬಂದಿದ್ದಾರೆ. ಈಗ ಕೂಡ ನಾವು ನೆಲ್ಲಿಗಟ್ಟೆ ಮಿತ್ರ ಮಂಡಲದ ಮೊನ್ನೆ ಒಂದು ಹೊಸ ಸಮಿತಿಯನ್ನು ರಚಿಸಿದ್ದು, ಅದರಲ್ಲಿ ಕೂಡ ಅವರು ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಭಾಳ ಒಳ್ಳೆಯ ಮನುಷ್ಯ, ಎಲ್ರಿಗೂ ಬೇಕಾದ ಮನುಷ್ಯರಾಗಿ ಪುರಸಭೆಯಲ್ಲಿ ಕೂಡ ಕಳೆದ ವಾರ ನಮಗೆ ಸಿಕ್ಕಿದಾಗ ನಾನು ಹೇಳಿದ್ದೆ, ಏನು ಶಕ್ತಿ ನೀವು ಪುರಸಭೆಯಲ್ಲಿ ಏನು ನೀವು 5 ಮಂದಿ ಒಪೋಸಿಷನನ್ನು ತೋರಿಸ್ಕೊಡ್ಬೇಕಲ್ಲ ಎಂಬಂಥ ಮಾತನ್ನು ಕೂಡ ಆಡಿದ್ದೆ. ಅವರು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡ್ರು ಏನು ಗೊತ್ತಿಲ್ಲ, ಇತ್ತೀಚಿನ ಪುರಸಭೆಯಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ ಎಂಬಂಥದ್ದನ್ನು ನಾನು ಕೇಳಿಬಟ್ಟೆ. ಅದೇ ರೀತಿ ಸಾರ್ವಜನಿಕರ ಒಂದು ವ್ಯವಸ್ಥೆಯನ್ನು ಪುರಸಭೆಯಲ್ಲಿ ಪ್ರಶ್ನೆ ಮಾಡುವಂಥ ಒಬ್ಬ ಸಮರ್ಥ ನಗರ ಸದಸ್ಯನಾಗಿ ನಮ್ಮೆಲ್ಲರ ಆತ್ಮೀಯರಾಗಿ ಇವತ್ತು ನಮ್ಮನ್ನು ಆಗಲಿದ್ದಾರೆ. ಅವರಿಗೆ ದೇವರು ಚಿರಶಾಂತಿಯನ್ನು ಕೊಡಲಿ ಹೇಳಿ ನಾವು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ನಾವಿಯನ್ನು ಸಾಕುವಂಥ ಒಂದು ಹವ್ಯಾಸ ಇತ್ತು ಅವರಿಗೆ. ಭಾಳಷ್ಟು 20-25 ನಾಯಿಗಳು ಯಾವತ್ತೂ ಅವರ ಮನೆಯಲ್ಲಿದ್ದವು. ಅದನ್ನು ಮಕ್ಕಳ ಹಾಗೆ ಅವ್ರು ನೋಡ್ಕೊಳ್ತಾಯಿದ್ರು. ಎಷ್ಟು ಅಂದರೆ ಅವರ ಮನೆಗೆ ಹೋದಾಗ ಅಲ್ಲಿರುವಂಥ ಶೋಕೇಸ್ಗಳೇನಿವೆ ಅವುಗಳ ಒಳಗೆ ಹೋಗಿ ನಾಯಿ ಮರಿಗಳು ಮಲಗುವಂಥ ಒಂದು ವ್ಯವಸ್ಥೆ ಇತ್ತು. ಯಾವತ್ತೂ ನಾಯಿಗಳ ಬಗ್ಗೆ ಅವರು ಬೇಸರ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯನ್ನಿಟ್ಟು ಆ ನಾಯಿಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವ, ಅದರ ಆರೋಗ್ಯವನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು. ಅದಕ್ಕೆ ₹1000 ಹೊಟ್ಟೆಗೆ ಹಾಕುವಂಥ ಏನು ಫುಡ್ ಇದೆ, ಅದಕ್ಕೆ ₹1000 ಖರ್ಚು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಕೂಡ ಅವರು ಮಾಡ್ತಾಯಿದ್ರು. ಈ ಎಲ್ಲ ದೃಷ್ಟಿಯಲ್ಲಿ ಒಂದು ಮಾನವೀಯ ನೆಲೆಯಲ್ಲಿ ಅವರು ಭಾಳಷ್ಟು ಒಬ್ಬ ಉತ್ಕೃಷ್ಟ ವ್ಯಕ್ತಿಯಾಗಿದ್ದರು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಶಕ್ತಿ ಸಿನ್ಹಾ ಎನ್ನುವ ವ್ಯಕ್ತಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿಯಾಗಿದ್ದರು. ಪುರಸಭೆಯಲ್ಲಿ ಕೂಡ ನಗರಸಭೆಯಲ್ಲಿ ಕೂಡ ಒಬ್ಬ ಸದಸ್ಯರಾಗಿ ತನ್ನ ಭಾಳ ಪ್ರಾಮಾಣಿಕವಾದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ಶುದ್ಧ ರಾಜಕಾರಣಿಯಾಗಿ ನಾವು ಅವರನ್ನು ಗುರುತಿಸಿಕೊಳ್ಳುವಂಥದ್ದು ಮತ್ತು ನೇರ ನಡೆನುಡಿಯ ವ್ಯಕ್ತಿ ಶಕ್ತಿ ಸಿನ್ಹಾ. ಒಂದು ಮನುಷ್ಯರ ಬಗ್ಗೆ ಏನು ಪ್ರೀತಿ ಇತ್ತು ಅದೇ ರೀತಿಯಲ್ಲಿ ಒಂದು ಪ್ರಾಣಿಗಳ ಬಗ್ಗೆ ಕೂಡ ಬಹಳ ಪ್ರೀತಿಯನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ. ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲ್ತಾರೆ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಮರಣ ಎನ್ನುವಂಥದ್ದು ಅದು ನಮ್ಮೆಲ್ಲ ಒಂದು ದೊಡ್ಡ ಒಟ್ಟಿಗೆ ಇರುವಂಥದ್ದು. ಅದೇನೇ ಇರಲಿ, ಅವರು ಈ ಸಮಾಜಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದಂಥ ಮತ್ತು ಎಲ್ಲರನ್ನು ಪ್ರೀತಿಸಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಜಾತ್ಯತೀತ ನಿಲುವಿನ ವ್ಯಕ್ತಿಯಾಗಿದ್ದರು. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೋರಲಿ ಅಂತ ಪ್ರಾರ್ಥಿಸ್ತೇನೆ. ನಮ್ಮ ಆತ್ಮೀಯರಾದಂಥ ಹಾಗೂ ನಮ್ಮ ಹಿರಿಯರು, ನಮ್ಮ ನೆಲ್ಲಿಗಟ್ಟೆ ವಲಯದ ನಗರಸಭಾ ಸದಸ್ಯರು ಕೂಡ ಆದಂಥ ಶಕ್ತಿಯನ್ನು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಭಗವಂತನ ಪಾದ ಸೇರಿದ್ದಾರೆ.
ಭಾಳ ದುಃಖದ ವಿಷಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಮ್ಮ ನೆಲ್ಲಿಕಟ್ಟೆ ನಾಗನಕಟ್ಟೆಯಿಂದ ಆದರ್ಶಕ್ಕೆ ಬರುವಂಥ ದಾರಿ ಪ್ರಾಯಶಃ ಅದು ಮೊದಲು ಗದ್ದೆ ಇತ್ತು ಅಲ್ಲಿ. ಇಲ್ಲಿಗೆ ಬರುವಂಥ ಒಂದು ದಾರಿದು ವ್ಯವಸ್ಥೆ ಇಲ್ಲ ಇತ್ತು. ಆಗ ಅವರು ಬರಬೇಕಷ್ಟೇ ನೆಲ್ಲಿಗಟ್ಟೆಗೆ. ಅದರ ನಂತರ ಅವರು ನೆಲ್ಲಿಗಟ್ಟೆಗೆ ಬಂದು ಅಲ್ಲಿ ಅವರ ಪತ್ನಿ ನೆಲ್ಲಿಗಟ್ಟೆಯವರು ಹಾಗೆ ಇಲ್ಲೇ ಬಂದು ಅವರು ವಾಸ್ತವ್ಯ ಹೂಡಿ ಆ ರಸ್ತೆಯನ್ನು ಮಾಡಲಿಕ್ಕೆ ಮೂಲ ಕಾರಣಕರ್ತರು ಅಂತ ಹೇಳಿದರೆ ಅದು ಶಕ್ತಿಯನ್ನ. ಯಾಕೆಂದರೆ ಅವರ ಸ್ವಂತ ಖರ್ಚಿನಲ್ಲಿ ಆ ರಸ್ತೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಅದು ಅವರನ್ನು ನಾವು ಯಾವತ್ತೂ ಕೂಡ ನೆಲ್ಲಿಗಟ್ಟೆಯವರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲರಲ್ಲಿ ಕೂಡ ಒಳ್ಳೆಯ ಪ್ರೀತಿಯಿಂದ ನೋಡಿದಂಥವರು. ಮತ್ತು ಈಗಾಗಲೇ ಸುತ್ತೋಡು ಜಗ್ಗನ್ನು ಹೇಳಿದಾಗೆ ನಾಯಿಗಳು ಅಂತ ಹೇಳಿದರೆ ಪಂಚಪ್ರಾಣ, ಅಂದರೆ ಪ್ರಾಣಿಗಳು, ಎಲ್ಲ ಪ್ರಾಣಿ. ಅದರಲ್ಲಿ ಒಂದು ನಾಯಿ ಮನೆಯಲ್ಲಿ ಸಾಧಾರಣ ಒಂದು 20-30 ನಾಯಿಗಳಿವೆ. ಅದರಲ್ಲಿ ಮಕ್ಕಳಾಗೆ ನೋಡ್ತಾರೆ, ಅಷ್ಟು ಪ್ರೀತಿ ಅವರಿಗೆ. ನಾಯಿಗಳು ಅಂತ ಹೇಳಿದರೆ ಪಂಚಪ್ರಾಣ, ಎಲ್ಲಿ ಹೋದರೂ ಕೂಡ ಒಂದು ನಾಯಿಗೆ ಏನಾದರೂ ಆದರೆ ತಕ್ಷಣ ಓಡಿಕೊಂಡು ಬರ್ತಾರೆ. ಅಂಥ ಮನಸ್ಥಿತಿ ಇದ್ದಂಥವ್ರು. ಮತ್ತು ಮಕ್ಕಳಾಗೆ ಎಲ್ಲರ ಹತ್ರ ಪ್ರೀತಿಯಲ್ಲಿ ಮಾತಾಡೋದು, ಯಾರು ಕೂಡ ಕಂಡರೂ ಕೂಡ ಕರೆದು ಮಾತಾಡುವಂಥ ಸ್ವಭಾವ ಇದ್ದಂಥ ಒಂದು ವ್ಯಕ್ತಿಯವರು ಇವತ್ತು ನಮಗಿಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗ್ತಾ ಉಂಟು. ಮತ್ತು ಮೊನ್ನೆ ನಮ್ಮ ಮಿತ್ರಮಂಡಲ ಪುನಃ ನಮ್ಮದು ಸಮಿತಿ ರಚನೆ ಆಯಿತು. ಅದರ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ನಮಗೆ ಎಲ್ಲ ನೆಲ್ಲಿಗಟ್ಟೆ ಮಿತ್ರಮಂಡಲದ ಎಲ್ಲರಿಗೂ ಕೂಡ ಬಹಳ ಬೇಸರವನ್ನು ತಂದಿದೆ. ಅವರಿಗೆ ಆ ಭಗವಂತ ಶಾಂತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.